ಕೋವಿಡ್ನಿಂದಾಗಿ ಕಳೆದ 1.5 ವರ್ಷಗಳಿಂದ ಮನೆಯಲ್ಲೇ ಕುಳಿತು ಆಟವಾಡಿಕೊಂಡಿದ್ದ ಚಿಣ್ಣರು ಇಂದಿನಿಂದ ಅಂಗನವಾಡಿಯತ್ತ ಹೊರಟಿದ್ದು ಅವರನ್ನ ಗಾಂಧಿನಗರದ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆಯರು ಆರತಿ ಎತ್ತಿ ಬರಮಾಡಿಕೊಂಡರು. ಮೂಡಬಿದ್ರೆಯ ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್ ಅವರು ದೀಪ ಬೆಳಗಿಸಿ ಪುಟಾಣಿಗಳಿಗೆ ಗುಲಾಬಿ ಹೂವನ್ನ ನೀಡಿ ಸ್ವಾಗತಿಸಿ ಮಾತನಾಡಿ, ಮಕ್ಕಳಿಗೆ ಶಾಲೆಯೇ ದೇಗುಲ, ಇಲ್ಲಿಗೆ ಮಕ್ಕಳು ಖುಷಿಯಾಗಿ ಬರಬೇಕು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಶಾಲೆ ಇಲ್ಲದಿದ್ರೂ ಚುನಾವಣೆ ಸಹಿತ ಜನಗಣತಿಯ ಸಂದರ್ಭದಲ್ಲಿ ಅವರನ್ನ ಬಳಸಿಕೊಂಡು ಹೆಚ್ಚಿನ ಕೆಲಸಗಳನ್ನು ನೀಡಲಾಗ್ತಾ ಇದೆ. ಅಂಗನವಾಡಿ ಕೇಂದ್ರದಲ್ಲಿ ಅಡುಗೆ ಕೋಣೆಯ ಬೇಡಿಕೆ ಇದ್ದು ಈ ಬಗ್ಗೆ ಗಮನ ಹರಿಸಲಾಗಿದೆ ಎಂದು ಅವರು ಪುಟಾಣಿಗಳನ್ನ ಅಂಗನವಾಡಿ ಕೇಂದ್ರಕ್ಕೆ ಬರಮಾಡಿಕೊಳ್ಳುವ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಳಿದರು. ನನ್ನ ಜೀವನದಲ್ಲಿ ಮರಿಲಿಕ್ಕಿಲ್ಲ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಇದೊಂದು ಸಣ್ಣ ಪುಟಾಣಿ ಮಕ್ಕಳಿಗೆ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಶಾಲೆಗೆ ಬರಮಾಡಿಕೊಳ್ಳುವಂತಹ ಒಂದು ಸ್ವಾಗತ ಮಾಡುವಂತಹ ಕಾರ್ಯಕ್ರಮ ನನಗೆ ತುಂಬಾನೇ ಖುಷಿ ತಂದಿದೆ. ಹೀಗೆ ಮಕ್ಕಳನ್ನೊಂದು ಶಾಲೆಗೆ ಬರಮಾಡಿಕೊಳ್ಳಿಕ್ಕೆ ಆಗ್ತದೆ ಅಂತೇಳಿ ತೋರಿಸಿಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗಿದೆ. ಹಾಗೆ ನಾನು ಇದರಲ್ಲಿ ಪಾಲ್ಗೊಂಡಿದ್ದೇನೆ, ನನಗೆ ತುಂಬ ಖುಷಿ ಆಯಿತು. ಪುನಃ ಹಾಗೆ ಮಕ್ಕಳಿಗೆ ಈ ಒಂದು ಶಾಲೆಯ ದೇಗುಲ, ಇದರಲ್ಲಿ ಮಕ್ಕಳು ಖುಷಿಯಲ್ಲಿ ಬರಬೇಕು. ಖುಷಿಯಲ್ಲಿ ಬಂದು ಇಷ್ಟು ಸಮಯ ಹೇಳಿದ್ರು ನಮ್ಮ ಭಾರತಿ ಮೇಡಮ್ರವರು, 1.5 ವರ್ಷ ಮಕ್ಕಳಿಗೆ ಶಾಲೆ ಇರಲಿಲ್ಲ ಅಂತೇಳಿ, ಮಕ್ಕಳಿಗೆ ಮನೆಯಲ್ಲಿ ಕೂತ್ಕೊಂಡು ಬೋರು ಆಗಿತ್ತು. ಮಕ್ಕಳೆಲ್ಲ ಒಟ್ಟಿಗೆ ಸೇರಿ ಆಟೋಟಗಳು ಕಲಿಯುವುದೆಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತದೆ. ಈ ಶಾಲೆ ಪ್ರಾರಂಭ ಆದದ್ದು ತುಂಬಾನೇ ಸಂತೋಷ ಆಗಿದೆ. ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿ. ಕೇಂದ್ರಕ್ಕೆ ಬಂದಿರುವ ಮಕ್ಕಳಿಗೆ ಸಿಹಿ ತಿನಿಸು ಮತ್ತು ಪಾಯಸವನ್ನ ನೀಡಲಾಯಿತು. ಪುರಸಭಾ ಸದಸ್ಯೆ ದಿವ್ಯಾ ಜಗದೀಶ್, ರೋಟರಿ ಕ್ಲಬ್ ಮೂಡಬಿದ್ರೆಯ ಟೆಂಪಲ್ ಟೌನ್ನ ಹರೀಶ್ ಎಂಕೆ ಅತಿಥಿಗಳಾಗಿ ಭಾಗವಹಿಸಿದ್ರು. ಈ ಸಂದರ್ಭ ಪುಟಾಣಿಗಳ ಹೆತ್ತವರು ಹಾಜರಿದ್ದರು.